ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ, ದಿನಿಂಗ್ ದಾಳಿ ಮೀಟ್ ಆತ ಬಂಡ ಮೊನ್ನ ಎಲ್ಲೆ ಪ್ರೀ ವೆಡ್ಡಿಂಗ್ ಶೂಟ್ ಅಂಚ ನೈಟ್ ಎಂಕ್ಲು ನನ್ನ ಫ್ರೆಂಡ್ ರೂಮ್ ಹೋಗೊಂಡಿಲ್ಲ ಅಂಚ ಅಲ್ಪದ ಎಲ್ಲ ಬಿದರ್ ಅರ್ಲಿ ಮಾರ್ನಿಂಗ್ ಮತ್ತು ಶೂಟಿಂಗ್ ಅಂಚ ಅಲ್ಪದ ಎಲ್ಲ ಫೋಡ್ ಅಂಚ ಮೊದಲು ರೆಡಿ ಮಾಡ್ತಾರೆ ಯಾನಿದ್ದ ಅಲ್ಲೊಟ್ಟು ಫೋಡ್ ಅಂಚಾಗಿದ್ದ ಹೋಟೆಲಿಗೆ ಬೈದ ಪಾರ್ಸಲ್ಗೆ ತಂದು ಬಡ ಹಾಕೊಂಡು ಮುಂಚೂರು ತಿಂದದ್ದು ಪಾರ್ಸಲ್ಗೆ ತಂದು ಉಪ್ಪುನ ಮುಲ್ಪದ್ದು ಎಲ್ಲ ಶೂಟ್ ಅಲ್ಲ ಪ್ರೀ ವೆಡ್ಡಿಂಗ್ ಅಂಚ ಎನ್ನ ಮಂಡೆ ತಿಂದು 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 ಎಗ್ ಬಡವ ಒಂದೊಂದು ತಿನ್ಕೊಂಡು ಗಟ್ಟಿ ತಿನ್ಕೊಂಡಿಲ್ಲ ಎಲ್ಲ ಮಗರ್ರೆ ಬಂದು ದೊಂಬುದು ಮಾತ್ರ ದೊಂಬಿಗೆ ಯಾನ್ ಮಗರುಜಿ ಮಗರು ನಾನು ದೊಂಬುಡು ತಾಯಿಯೋಡ ಆಲಿ ಅದ ನಾನು ದೊಂಬುಡು ಇಲ್ಲ ದೊಂಬುಡ ഞാനൊಂದು ಬರೀ ಇಟ್ಟಿನೆಲ್ಲ ಡಿಪ್ಪೆ ಅಕ್ಲ ಮತ್ತೆ ಶೂಟ ಒಂದು ಇಪ್ಪುಡು ನಮ್ಮದಾಯ್ತು ನಡುಡು ಒಕ್ಕಡೆ ಫೈನಲಿ ಹೋಟೆಲ್ಗೆ ಮತ್ತೆ ಹೋದ್ ಬತ್ತ ಪಾರ್ಸಲ್ ಮತ್ತೆ ಮತ್ತೊಂದು ಬತ್ತ ವೆಯ್ಟ್ ಮಾಡಿ ತೊಂದಿಲ್ಲ ಅಲ್ಲ ಫ್ರೆಂಡಿಗೆ ಬರ್ತೇನೆ ಅಂಚ ಆ ಪಿಕ್ ಮಾಡ್ತೇನೆ ಇಂಗ್ಲನ್ನು ನಮ್ಮ ಪದ್ದು ಕಾವೂರಿಗೆ ಪೋಡು ರೂಮು ಎಲ್ಲ ಅರ್ಲಿ ಮಾರ್ನಿಂಗ್ ಶೂಟ್ ಅಂಚ ಇದು ನೀ ಪೋಡು ಬಚ್ಚಿ ತೊಂದಿಲ್ಲ ಕಾಟ ಅಲ್ಲ ಲಗೇಜ್ ಮತ್ತೆ ಮಸ್ತ್ ಉಂಟಾ ಅಂಚ ಇನ್ನೇ ಪೋದು ಫುಲ್ಲು ಫೈನಲಿ ಬತ್ತ ರೂಮಿಗೆ ಬತ್ತ ನಾನೊಂಚೂರು ಫ್ರೆಶ್ ಅಪ್ ಆದ ತಿಂದು ಜೆಪ್ಪೋಡು ಎಲ್ಲ ಬೇಗ ಲಕ್ಕ ಉಂಟು ಆತಿ ಏತು ಗಂಟೆ ಲಕ್ಕರ 5 ಗಂಟೆ ಲಕ್ಕರ ಉಂಟು ಮೂರನೇದಾರ ಎನ್ನ ಎಲ್ಲದ ರಜೆ ಹಾಳು ಮಾಡ್ತಾರ ಅದು 5 ಗಂಟೆಗೆ ಫ್ರೆಂಡ್ಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಕೊಡ ರೂಪಾಯಿ ಎನ್ನ ಮ್ಯಾರೇಜಿಗೆ ನಿಕ್ಲಿ ಏತು ಸ್ಯಾಕ್ರಿಫೈಸ್ ಮಾಡ್ಕೊರು ಎನ್ನ ಮ್ಯಾರೇಜಿಗೆ ಮಕ್ಕಳು ಬರ್ರನೆ ಬರೆಯರೆ ತುಲೆ ಉಂಡತ ರೆಕಾರ್ಡ್ ಉಂಡತ ಮತ್ತೆ ಸರಿ ಹಾಯ್ ಗೈಸ್ 9 ಗಂಟೆ ಕಳೀತು ನಾನು ಡ್ರೆಸ್ ಸೆಟ್ ಮಾಡ್ತು ಒಂದಿಲ್ಲ ಎಲ್ಲ ನಾನು ಅರ್ಲಿ ಮಾರ್ನಿಂಗ್ ಹೋದು ಲೇಟ್ ಆಗ್ನತ ಅಂತ ಡ್ರೆಸ್ ಮತ್ತು ಸೆಟ್ ಮಾಡ್ತು ಒಂದಿಲ್ಲ ನಾನು ಫುಲ್ ನನ್ನ ಫ್ಯೂಚರ್ ಹಸ್ಬೆಂಡಿಗೆ ಕ್ಲಾಸ್ಗೆ ತಂದೊಂದಿಲ್ಲ ಅದು ಸೊ ಇತ್ತೆ ನಾನು ಮೂಲು ಪೂರ ಸೆಟ್ ಮಾಡ್ತಿದ್ದೆ ತೋಜುಂಡಿ ಅಲ್ಲೆಲ್ಲ ಕ್ಲಾಸ್ಗೆ ತಂದೊಂದಿಲ್ಲ ಅಲ್ಲದು ಯಾನೆಲ್ಲ ಮೂಲು ಡ್ರೆಸ್ ಮತ್ತು ಸೆಟ್ ಮಾಡ್ತೀವಿ ಒಂದಿಲ್ಲ ತೋಜವೆನಿಕ್ಲಿಗ ತೆಗ್ದಿರೋ ಡ್ರೆಸ್ ನೀವು ಬೀಚ್ಗೆ ಅಂತ ತೆಗ್ದದಲ್ಲ ಅದು ಅದಕ್ಕೆ ಹಾಕಿ ಆಯ್ತಾ ನನ್ನ ವೀರಸ್ ಜೊತೆ ಆದ್ರೂ ಕೂಡ ನಾ ಹೇಳುದು ಇಲ್ಲಾಂದ್ರೆ ನೀನು ನಾಳೆ ಆ ಡ್ರೆಸ್ ತಂದ್ರೆ ಎಂತ ಮಾಡಿ ನಾನು ಇವತ್ತೆ ತೆಗ್ದಿರೋದು ಡ್ರೆಸ್ ತಂದ್ರೆ ಬೇಕಾ ಬೋಡಾ ಜೋಗ್ಲೆ ಅದನ್ನೇ ಬೋಡ ಪ್ರೀ ವೆಡ್ಡಿಂಗ್ ಶೂಟಿಗೆ ಅವು ಶೂಟಿಗೆ ಒಂದು ಶೂಟಿಗೆ ಏತು ಖರ್ಚು ಮಂಡೆ ಹಾಳಾತನ ಅಲ್ಲ ಮಂಡೆಲ್ಲ ಹಾಳಾತನು ಆರ್ನ ಮಂಡೆಲ್ಲ ಹಾಳು ಮಾಡ್ತಂದಲ್ಲ ಅಲ್ಲ ಅವು ಡ್ರೆಸ್ಸಿಗೆ ಅವು ಆವಡು ಒಂದು ಡ್ರೆಸ್ಸಿಗೆ ಒಂದು ಆವಡು ಅಂಚ ಆವಡು ಇಂಚ ಆವಡು ಪ್ರಪನೊಂದು ಆಯ್ತಾ ಈ ಡೇಟ್ ಎಂಗ್ಲ ಅಂಚಿನ ಫ್ರೆಂಡ್ಸ್ ನಕ್ಲೆ ಬರ್ಲಿ ಅಪ್ಪ ಗೊತ್ತಾಂಡೆ ಫುಲ್ ತಾಲ ಆರ್ನಮೆಂಟ್ಸ್ ಮತ್ತು ಓ ಡ್ರೆಸ್ ದಾದ ಮತ್ತು ಬೋರ್ಡು ಪೂರ ಸೆಟ್ ಮಂತಿ ಓಡು ಐರನ್ ಮತ್ತು ಪಾಡ್ರ್ ಉಂಡು ಅನ್ನೋ ಡ್ರೆಸ್ಸಿಗೆ ಪರ್ಮನೆಂಟ್ ಆ್ಯಂಡ್ ನನ್ನ ಮನಸ್ಸು ಹತ್ತಿಸಿ ಪಾರ್ಸಲ್ ತೊಂಬೈದ ನನ್ನ ಮನಸ್ಸು ಮನ್ಪೋಡು ಚಿಪ್ಪುಡು ಎಲ್ಲ ಬೇಗ 5 ಗಂಟೆಲ್ಲ ಹಾಕ್ಕೊಡು ಅದೇನು ಪಿತಾಡ್ಪೋಡದ ಎನ್ನ ಕಷ್ಟ ನೀಡ ಪನ್ಪುನ ಫ್ರೆಂಡ್ಸ್ ಹತ್ತ ಮನ್ಪೋಡ ಹಾಕೊಂಡು 10 ಗಂಟೆ ಆ್ಯಂಡ್ ತೋನಸ್ ಮಾತ್ರ ನಿಜ ಬಪ್ಪ നല്ല ഡിസ്കഷൻ ആത്തുജി ಗೊತ್ತು ನನ್ನೆಲ್ಲ ಐರನ್ ಪದ ಹತ್ತಿಜಿ ನನ್ನ ಡಿಸ್ಕಷನ್ ಹತ್ತಿಜಿ ಗಂಟೆ 11 ಆ್ಯಂಡ್ ನನ್ನ ಮೊಲ್ಲ ಐರನ್ ಪಾಡ್ದು ಹತ್ತಿಜಿ ಕರ್ದಕ್ಕೆ ಐರನ್ ಪಾಡೊಂದಿಲ್ಲ ಅದು ಅದು ಐರನ್ ಪಾಡುವಲ್ಲ ಬೇರೆ ಅಡ್ವೈಸ್ ಫೋಟೋಗ್ರಾಫರ್ನ ಕ್ಲಿಂಕ್ ನೆರವೇರು ಬಟ್ ಆಂಡಲ್ಲ ಪ್ರೀ ವೆಡ್ಡಿಂಗ್ ಅವರ್ಚಿ ಸೀದಾ ಮದ್ಮೇಲೆ
ತೊಲೆ ನನ್ನ ಆಪು ನಕ್ಲಿಗೆ ಮದ್ಮೆ ಮತ್ತೆ ಫಿಕ್ಸ್ ಆತು ನಕ್ಲಿಗೆ ಅಡ್ವೈಸ್ ಐರನ್ ಪಾಡು ಮುಗಿಸಿ 11:30 ಗಂಟೆ ಎಲ್ಲ ಬೇಗ ಲಕ್ಕೊಡು ಬೇಗ ಜೆಪ್ಪೊಡು ಬಂದ ಕಾಮನ್ ಸೆನ್ಸ್ ಇಜ್ಜಿ ಕೆಲವರಿಗೆ ಥ್ಯಾಂಕ್ ಯು. ಮರ್ಯಾದಿಜಿ ಚೂರಲ್ಲ ಮರ್ಯಾದಿ ಕೊಡು ಜೀವನ ಪ್ಲೀಸ್ ಗೈಸ್ ಮಸ್ತ್ ನೆರೊಂದುಲ್ಲ ಬೋಡು ನಿಕ್ಲ ಯಾವ ಪೊತ್ತು ಯಾರು ಅವಿತೆ ಎಲ್ಲ ಎಂತೂ ಅಲ್ಲಿ ಮಡಿತು ಪೋನ ಪೂರ ಪುಡಿ ಪುಡಿ ಯಾವು ಗೈಸ್ ಅಲ್ಲಿಗೆ ನನಗೆ ಕೇರೆ ಇಚ್ಚಿಟ್ಟಿಲ್ಲ ಒಟ್ರಾಸಿ ರೆಡಿ ಮಾಡಿ ಬರ್ತಿದ್ದುಲ್ಲದು ಕೇರಿಜ್ಜಿಗೆ ತುಲೆ ಪಿ ಜಿ ಹಿಡಿದು ಎಲ್ಲ ರಜೆ ಇದ್ದಲ್ಲ ಮೊಲೆಗೋಸ್ಕರ ಬತ್ತದು ಎಲ್ಲ ಕಾಂಡ ಹಿಂಗಂತೆಲ್ಲ ಕೊಡು ಏರೆಗೋಸ್ಕರ ಯಾನ ಈತ ಪುರ ಏರೆಗೋಸ್ಕರ ಮತ್ತೆ ಬೇರೆ ಬಂದ್ಕೊಡು ಪ್ರೀ ವೆಡ್ಡಿಂಗ್ ಆಡ ಐಕೆ ಮನಿ ಇಪ್ಪಂದಿಲ್ಲಡಿ ಪಲ್ಲೆ ಒಂದು ತುಲೆ ಮೆಹಂದಿ ಶಾಸ್ತ್ರ ಮುಗ್ಲೆ ಮದಿ ಮೆಹಂದಿ ನಕ್ಕೋಲೆ ದಾಯಿ ಈತ ಪುರ ದಾಯಿ ಕಾಲಿಂದ ಟೆಂಪಲ್ ಬಂದು ಯಾವ ಬೆಸ್ಟ್ ಇತ್ತದಕ್ಲಿಕ್ಕೆ ಪನ್ಪುನ ದಾಯ ಆಡಂಬರ ಬರ ಮದ್ಮೆ ಅಪ್ಪಾರಿ ಸಿಂಪಲ್ ಅದ ಅಲ್ಲಿ ಆ ಕುವೆಂಪು ನಂಜುಂಡತ ಮಂತ್ರ ಮಾಂಗಲ್ಯ ಅವೆಡ್ಡೆ ಬೆಸ್ಟ್ అలాగే ప్రీ వెడ్డింగ్ డే ಯಾರು ಒಂದು ಆತುಂಡು ಅಂತ ಮದ್ಮೇನ್ ಚೆಪ್ಪು ಪನೊಂದಿಲ್ಲ ಆಲ್ರೆಡಿ ಪೂರ ರೆಡಿ ಮಾಡ್ತಿದ್ದಿ ಇತ್ತ ನಾನು ಎಲ್ಲೇ ಕಾಂಡೆಲ್ಲ ಹಾಕಿದೆ ಅಲ್ಲೇನು ಪಿದಾಡ್ ಪೋಡತ ಅಲ್ಲೇ ಜಸ್ಟ್ ಟೆನ್ಷನ್ ಹೆಂಗೆ ಕವನಂದು ಪೂರ ಏಕಡೆ ಫುಲ್ ನೀಟ್ ಮಲ್ದಿದ್ದೆ ಪೀರ ಗುಜ್ರಿದ ಲೆಕ್ಕ ಮಲ್ತು ಹೋಗ್ತಾನೆ ಮಕ್ಳಿಗೆ ಮತ್ತೆ ರೆಡಿ ಮಲ್ತು ಕೊಡ್ದಾದ ಪ್ರಯೋಜನ ಗಂಟೆತ್ತು ಯಾರ 11:30 ನನ್ನೆಲ್ಲ ಚೆಪ್ಪರ ನನ್ನ ಇಲ್ಲಿ ಪೊರ್ತಾತ ಚೆಪ್ಪೊಡು ಅಮ್ಮ ನಾನು ಎಕ್ಕದಕ್ಕೆ ಜೆಪ್ಪುಡು ನಾನು ಇಕ್ಕಾಡು ಸ್ಟಾರ್ಟ್ ಮಾಡಿದೆ ಅಣ್ಣ ಜೆಪ್ಪೆ ಅಂತ ಮಾತ್ರ ಹೆಂಗೆ ಗೊತ್ತುಜ್ಜಿ ತೋಡ್ತೆ ನನ್ನ ಜೆಪ್ಪುನು ನನ್ನ ಎಲ್ಲೇ ಕಂಟಿನ್ಯೂ ತಿಂದು ಜೆತ್ತ ಬುಕ್ಕ ಅರ್ಲಿ ಮಾರ್ನಿಂಗ್ ಲಕ್ಕದು ಹೆಂಗೆ ಲಕ್ಕರ ಒಂದು ಜನ ಆತ ನಿದ್ದೆ ಬರೋ ನಿತ್ತನೆ ಹೆಂಗೆ ಅಂದ ಲಕ್ಕೊಡೆತಾ ಪಂದೊಂಜಿ ಬಾರಿ ಬಂಗಾಡ ಲಕ್ಕೆ ಅಂಡ್ ಗೈಸ್ 4 ಗಂಟೆಗೆ ಲಕ್ಕದಲ್ಲ 4 ಗಂಟೆಗೆ ಲಕ್ಕದಲ್ಲ ಇದು ಸೀರೆ ಪುರ ತುತ್ತದಾಂಡು ನನ್ನ ಮೇಕಪ್ ಅವರುಂಟು ಪುರ ಬುಡ್ಪದೀತಲು ಲಕ್ಕೊಡೆತ ಎನ್ನ ಬ್ರೈಟ್ ಟು ಬಿಯ ಸಾರಿ ಪ್ರೀ ವೆಡ್ಡಿಂಗ ವೆರಿ ಗುಡ್ ಇಲ್ಲದ ಪ್ರೈಮರ್ ಪಾದ ಗೈಸ್ ಮರತನಲ್ಲಿ ಮೇಕಪ್ ಒಟ್ಟಿಗೆ ಇತ್ತು ಜನ ಅಮ್ಮೂರಲ್ಲಿ ಈಗ ಏನು ಪೂರ 19 ಇಜ್ಜಂಡು ಒಂತೆದ ನಮ್ಮೂರು ಒಂತೆ 19 ಇದ್ದೆ ಪೂರ 19 ಅಂತ ಮೇಕಪ್ ಆಗಿ ಒಂದಾಗ್ತದೆ ನನಗೆ ಪೂರ ಕೊಡೆ ಅಪ್ಪ ಪಿದಡ್ನಾಗ ಬಂದಿತ್ತು ದನಕ್ಕೂಡು ಪತಬಲ್ಲ ಪಿರ ಅಂದು ಆಳ ಬುರ್ದು ಬೈದಾರೆ ರೆಂಟಲ್ದ ಜ್ಯುವೆಲರಿ ಪೂರ ಬುರ್ದು ಬೈದಾರೆ ಇಜ್ಜಿ ಜೈಲ್ ಬುಕ್ಕ ಫೋಟೋಗ್ರಾಫರ್ಲ ಪೋಡು ಪಂತೇರು ಸೊ ಅಡೆಗಡೆಗೆ ಮ್ಯಾನೇಜ್ ಅಂಡ ಇತ್ತ ಪಿರ ರೂಮಿಗೆ ಪೋಡು ಐನ್ ಪತಾಗ ಇಜ್ಜಿ ಫೋಟೋಗ್ರಾಫರ್ ಎಂಕ್ ಕೋಡೆ ನೈಟ್ ಬೈಯಟ್ ಪನ್ನಿ ಮತ್ತೆ ಬೋರ್ಡ್
ಐಕ್ಲಪ್ಪ ಪೋರೆ ಉಂಡೆ ಆಲ್ರೆಡಿ ಪೋರ್ ಇತ್ತು ಆಯ್ಕ ಬೋರ್ ಬುಡ್ದು ಬೈದನ ಇವತ್ತಿತ್ತು ಸಿಕ್ಸ್ತ್ ಸೆನ್ಸ್ ಓಕೆ ಸೆನ್ಸ್ ಹತ್ತು ಸೆನ್ಸ್ ಇಜ್ಜಿ ಬಂದೆ ತುಳಿ ಲಾಗ್ಡ್ ಪ್ರೀ ವೆಡ್ಡಿಂಗ್ ಇರ್ದು ಜಾಸ್ತಿ ಅಲ್ಲಿಂದ ನೆನಪು ನಾನು ಕುಚಲೆಂಚ ಪೂಜಲ್ ತುರುಬು ಸುಡಿ ಆತು ಶೋಕ ಆತು ಫ್ಯಾನ್ಸಿಗೆ ಹೋದು ಆತು ಬಂಗಾರ ಗೊತ್ತೊಂದ ಸುಳ್ಳು ಸುಳ್ಳು ಬಂದಿದೆ ಈ ಪ್ರೀ ವೆಡ್ಡಿಂಗ್ ಇರ್ದು ಮುಂದೆ ಎಂಕದಲ್ಲ ಕಾಟ ಕೊರ್ತಲ್ಲು ಆ ಹಂಪನ್ ಕಟ್ಟಡಿ ಏತು ಬಾಲಿ ಬಾದದ ಗೊತ್ತದ ಮೋರ್ಲ ಒಂದೊಂದು ಐಟಮ್ಗೆ ಪ್ರೀ ವೆಡ್ಡಿಂಗಿಗೆ ಎಂಚನ ನಮ್ಮ ಮದ್ಮೆ ಮುಟ್ಟ ಬಂದಾಗ ಏತು ದಿನ ಗಾಯ್ಸ್ ಏತು ದಿನ ಖಾಲಿ ಒಂದು ಮದ್ಮೆ ಮುಟ್ಟ ಬಂದಾಗ ಬೇರೆ ಐಕೆ ಸ್ಟಾರ್ಟ್ ಮಾಡ್ಬೋದು ಏತು ದಿನ ಖಾಲಿ ಒಂಜಿ ಎಲ್ಲಂಜಿ 24 ಮುಟ್ಟ ಮೇ ಮುಟ್ಟ ಬುಕ್ಕ ಮೇಮುಟ್ಟು ನಾನು ಮುಂಚಿನ ಪೂತ್ ನಡತದನ್ನದ ಈತ ನೆಡ್ದು ನೇಹನ ಅಂಡ್ ನಾನು ಇತ್ತೆ ಬೋಲ್ಲ ನಾನು ನೆಕ್ಸ್ಟ್ ಇಯರ್ ನ ಬರ್ಕೊಂಡು ಗೊತ್ತಿಜ್ಜಿ ನಡತದು ಯಾರು ಸಪೂರಾಗಿತ್ತೆ ಜೊತೆ ನಿನ್ನ ಫಿಗರ್ ಮೇಂಟೈನ್ ಮಾಡ್ತೀನಿ ಝೀರೋ ಫಿಗರ್ ಅದು ಒಂಥರ ಲುಕ್ ತೋರಿಸಿದೆ ಎನ್ನಲೆ ಕಾರ್ಯ ಬರಲಿ ಅಂತ ಯಾರು ಹೆಚ್ಚು ಮಾಡ್ತಾರೆ ಫಿಗರ್ ಮತ್ತು ನನ್ನ ಜೊತೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಏನು ಹಚ್ಚಿ ಮೇಕಪ್ ಮಾಡ್ತಾರೆ ಬತ್ಪೂಜಿ ಗೊತ್ತಿದ್ರೆ ಏನು ಮಲ್ಪುರ ಅಂತ ಶೋಕ್ ತೋರಿಸ್ತಾರೆ ಅದ ಡಿಪ್ರೆಷನ್ ಡ್ಯಾನ್ಸ್ ಗೈಸ್ ಡಿಪ್ರೆಷನ್ ಡ್ಯಾನ್ಸ್ ಒಂದು ದಿನ ಮಲ್ಪು ಆಡ ಗೈಸ್ ಮೂಲು ಪೊಸ ಪೊಸ ಏಸ ಬರೋದುಂಡು ನಾದ ಮರ ಆಟ ಒಂದುಂಡ ಬಲ್ಲೆ ಬಲ್ಲೆ ಅವ ಆತಿ ಅವಕ್ಕ ಕ್ಯಾಮರಾ ಸರಿ ಅಂಡ್ ಪೋ ಲೇಟ್ ಅಂಡ್ ಲೆತ್ತ ಪೂರ ಒಂದು ಐಟಮ್ ಮುರಿದು ಬತ್ತಲ್ಲ ಪಂಡೆತ ಹಿಂಗೆ ಪತ ಅವ್ರು ಬತ್ತಿರ ಲೆತ್ತ ಪೂರ ಬತ್ತಿರ ಒಂದ್ಸತಿ ಅಲ್ಲಿ ಪೋಪಲ್ ನನ್ನದು ಯಾನ್ ಪ್ಯಾಕ್ ಮಾಡ್ಕೊಡು ನಾನು ಈ ಗುಜರಿ ಪೂರ ಯಾನ್ ಪ್ಯಾಕ್ ಮಾಡ್ಕೊಡು ನಾನು ಡ್ರೆಸ್ ಕಾಸ್ಟ್ಯೂಮ್ ಪೂರ ನಾನು ಮುಂದೆ ಅಂಜಿನ ಪತ ಪೋ early morning guys, early morning. ನಾನು ಅಂಬಿದಾಡು 5:35 40 6ಗೆ ಬರ್ಪೇರೆ ಇದು ಕೂಡ ಇದಕ್ಕೆ ಬರ್ಪೇರೆ ಜೊತೆ ಏನು ರೆಡಿ ಅವಳು ಏನು ರೆಡಿ ಅದ ಫುಲ್ ಪ್ಯಾಕ್ ಮಾಡ್ತದ್ದು ಬರಪ್ಪೈತೆ ಬಿದ್ದು ಫೈನಲ್ ಲೊಕೇಶನ್ ಈಗ ಪರಿಚಯ ಬಂದೆರಡು ಶೂಟ್ ಅವನು ಅಂಚ ಬನ್ನ ಸುಮಾರು ಆಲ್ರೆಡಿ ಪ್ರೀ ವೆಡ್ಡಿಂಗ್ ಶೂಟ್ ಅವನು ಅಲ್ಲೊಂದು ಶೂಟ್ ಅವನುಂಡು ಸ್ವಾತಿನಕ್ಲ 3 ಶೂಟ್ ಅವನುಂಡು ಅದೊಂದು ಪಾಡ ಸಾರಿ ಮಸ್ತ್ ನರ್ವಸ್ ಬಂದು ಇತ್ತೆಲ್ಲ ಸರಿ ಹಚ್ಚಿ ಹಾಗೆ ಇದು ಕ್ಯಾಮರಾ ನೋಡಿ ಒಮ್ಮೆ ಹಾಗೆ ಮುಗುಲ್ನಾಗೆ ಮತ್ತೆ ಬುಲೆಟೆಡ್ ಒಂದು ಶೂಟ್ ಉಂಡ ಮಕ್ಕಳನ್ನ ಆ ಲುಂಗಿ 95 ಮಕ್ಕನ ಮಲ್ ತಂದಿತ್ತೇರು ಲುಂಗಿ 95 ಬುಲೆಟೆಡ್ ಎಂಚ ಫುಲ್ಲು ನಂದು 8 ಗಂಟೆ ಕರೆಂಟ್ ನನ್ನ ನನ್ನ ತಿಂಡಿ ಹಚ್ಚಿ ಮತ್ತೆ ಖಾಲಿ ಬಂದಿಲ್ಲ ಫುಡ್ ಇಂಪಾರ್ಟೆಂಟ್ ಅದೇ ಇನ್ನು ಮಾತು ವ್ಲಾಗ್ ಉಂಡ ಕೂಗುತ್ತಾರೆ ಬಲ್ಲ ಖಾಲಿ ಬಂದಿಟ್ಟಿಲ್ಲ ಅದೇ ಇವನಿಗೆ 1 ಟೈಮ್ ಏನು ಫುಡ್ ಉಡಿ ಎಂಟ ಮುಖ ಫುಲ್ ಎಂತಾರೆ ಬೇನೆ
ಶೂಟ್ ಅವನು ನನ್ನ ಮೂಜಿ ನನ್ನ ರೆಡ್ ಡ್ರೆಸ್ ಕಾಸ್ಟ್ಯೂಮ್ ಚೇಂಜ್ ಮಲ್ಪರೊಂದು ಬುಕ್ಕೊಂಜಿ ನಾನೊಂಜಿ ಎಲ್ಲೆ ಮಾರ್ನಿಂಗ್ ಶೂಟ್ ಉಂಡು ದಾದು ಬಿಟ್ಟು ಜೇತು ಬರ್ತಾಕು ನಾನು ತಿಂಡಿ ಹತ್ತಿಸಿ ವಿಡಿಯೋ ಮಲ್ತಂದಿಲ್ಲ ಫೋಟೋ ತೆತ್ತೊಂದಿಜ್ಜಿ ನಾನು ಆತೆಲ್ಲ ತುಕನಿಕ್ಲ ಎಕ್ಸ್ಪೀರಿಯನ್ಸ್ ಎಂಚ ಅವನೊಂದು ರಡ್ಜನ ಅಂತ ಹಾಂ ಮೇಕಪ್ ರಜಾಗ್ತದೆ ದೊಂಬುಡು ಅದೇ ಮಲ್ಲಿಗೆ ಮತ್ತ ಮೇಟ್ ಮತ್ತ ದಾದ ವಿಷಯದ ನಿಕ್ಲ ಒಂಜಿ ಲೊಕೇಶನ್ ನೆಕ್ಸ್ಟ್ ಲೊಕೇಶನ್ ಪೋಂದಿಲ್ಲ ಅಡ್ ನಡುಟು ಚಾಪರ್ ರೋಡು ನನ್ನ ನೆಕ್ಸ್ಟ್ ಲೊಕೇಶನ್ ಹೋಗ ಕಾಸ್ಟ್ಯೂಮ್ಸ್ ಟೆಂಪಲ್ ಶೂಟ್ ಕೃಷ್ಣೆ ಪೊಸತ್ತಂಜನ ಜನ ಕೇಳಿ ಗೆಳೆಯರಿ ಮದುವೆ ಅಂತೆ ಚಿಕ್ಕಮಂಗ್ಳೂರಲ್ಲಿ ದೂರ ಅಂತೆ ಗಾಡಿ ಮಾಡಿದ್ದೀನಿ ಹೇಳಿ ಹೋಗಿ ಬಂದು ಚಿಕ್ಕಮಗಳೂರು ಹುಡುಗನೇ ಹುಡುಕಿದಾಳೆ ಮಂಗಳೂರು ಶೆಕೆ ಆಗಲ್ಲ ಅಂತ ಹೇಳಿ ದೂರ ಇಟ್ಟಿದ್ದಾರೆ ಹಾಗೆ ಮದುವೆ ಚಿಕ್ಕಮಂಗ್ಳೂರಲ್ಲಿ ನಾವೆಲ್ಲ ಹೇಗೆ ಹೋಗುದು ಕಡಿಮೆ ನಿಲ್ಬೇಕಾದ್ರೆ ಆಗಲ್ಲ ತಲೆ ನಾನು ಸುಮ್ಮನೆ ಅವ್ರು ಯಾವಾಗಲೂ ಟ್ರಿಪ್ ಅಂತ ಹೇಳ್ತಾ ಇರ್ತಾರೆ ಬಟ್ ಆದರೆ ಅವ್ರು ಬರುವುದಿಲ್ಲ ಆಯ್ತಾ ಯಾವಾಗಲೂ ಅದಕ್ಕೆ ನಾನೊಂದು ಟ್ರಿಪ್ ನಮ್ಮ ಮದುವೆಗೆ ಒಂದು ಟ್ರಿಪ್ ಅರೇಂಜ್ ಮಾಡಿದ್ದೇನೆ ಪೂರ ಗಾಡಿದ ಖರ್ಚು ವೆಚ್ಚ ಪೂರ ಇಲ್ಲ 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 ಆಯ್ತು ನನ್ನ ಮದುವೆ ಖರ್ಚೆಲ್ಲ ನಿಮಗೆ ಹೋಟೆಲ್ ಬೈದ ಬಡ ಒಂದು ಸೋಲು ಬಡ ಇದ್ದು ನಿಂಗೆ ಫೋಟೋ ತೆಪ್ಪಲ್ಲ ಗಂಟೆ ತಂಡೆ 10 ನನ್ನ ಒಂದೇ ಡ್ರೆಸ್ ಹಾಕ್ತೀನಿ ಶೂಟ್ ನನ್ನ ರೆಡ್ ಡ್ರೆಸ್ ಉಂಡು ಸೆಕೆಂಡ್ ಔಟ್ಫಿಟ್ಗೆ ರೆಡಿ ಮಾಡ್ತೊಂದಿಲ್ಲ ಮೇಕಪ್ ಆರ್ಟಿಸ್ಟ್ ಏರಿಗೆಲ್ಲ ಕಮ್ಮಿಡು ಮೇಕಪ್ ಆಡಿತ್ತು ನಾ ಕಾಂಟ್ಯಾಕ್ಟ್ ಮಾಡ್ಬಿಡಿ ಶ್ರುತಿ ಅಚ್ಚ ದೂರ ಅದಕ್ಕೆ ಮೇಕಪ್ ಮಾಡ್ತದ ಎಕ್ಸ್ಪೀರಿಯನ್ಸ್ ಕೇಂಗ ಮೇಕಪ್ ದುಂಬ ಬಿರ ಗೊತ್ತಿ ಜಿಂಕ್ ಬನ್ನಿ ಬ್ರೋ ನಂದು ಯೂಟ್ಯೂಬ್ ಹಿಡಿದು ಪುನಃ ಮೇಕಪ್ ಮಾಡಿ ಎಲ್ಲಿ ಸಾಂಗ್ಸ್ ಎಲ್ಲ ಖಾಲಿ ಆಗೋಯ್ತು ನಾನು ನಮಕ್ ಒಳ್ಳೆ ಇಂಟ್ರೆಸ್ಟ್ ಇತ್ತಂಡ ನಮ್ಮ ಕಲ್ಪೋಯ್ ಮಂಚ ನಮ್ಮ ಕೋಸೆ ಮಲ್ಪೊಡೊಂದಲ್ಲ ದೀಕ್ಷಿತ್ ಬ್ರೋ ಕಾಲ್ ಮಾಡಿದ್ರು ಎಲ್ಲಿ ರೈಸ್ ಕೋರ್ಸ್ ಮಾತ್ರ ಮಂತ್ರಕ್ಕೆ ಜಾಸ್ತಿ ಕಾಸು ಕೊಡೋಣ ಇಂಚ ಯೂಟ್ಯೂಬ್ ಕಲ್ತ್ನಕ್ಕೆ ಕಮ್ಮಿ ಇಡಬೇಕು ಇಲ್ಲ ಬ್ರೋ ಒಂದಿದೆ ಲಾಸ್ಟ್ ಒಂದು ಇಟ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಲೊಕೇಶನ್ ರೀಚ್ ಆಯ ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗ ಮುಡಿಪು ಒಂದು ಕೃಷ್ಣ ಕೃಷ್ಣ ಮಂದಿರ ನನ್ನ ಮೂಲೊಂಜಿ ಸಾರಿಡೋರ ಶೂಟ್ ಉಂಡು ಬುಕ್ಕ ನನ್ನ ಕಾಸ್ಟ್ಯೂಮ್ ಚೇಂಜ್ ಬುಕ್ಕ ಕೃಷ್ಣನ ಪತ್ತೊಂದು ಬೈದರು ನನಗೆ ಜಾಮೂನ್ ಕೊಯ್ಯರ ಬುಡ್ತಿರೋದು ಗೊತ್ತಿಲ್ಲ ತಿನ್ನೋಡು ಮಾತ್ರ ತಿನಾಂದೆ ಪೋವಾಯೆ ಅಂತ ಒಂದಾದರ ತಿನ್ನೋಡಿ ಹೆಂಗೆ ಆತಿ
ಈತಿ ಜಾಸ್ತಿ ಕೊಂಡ ಕಂಟೆಂಟ್ ಹೈಲೈಟ್ ಹಾಕೊಂಡು ಬಿಡ್ಸಿ ನಮ್ಮನ್ನು ಬಿಟ್ಬಿಡಿ ದೇವರು ಬಿಟ್ಬಿಡಿ ಬಿಡಕ್ಕಿಲ್ಲ ಬಿಡಿ ದೇವರು ಬಿಡಕ್ಕಿಲ್ಲ. ನೆನ್ತು ನನಗೆ ನೋಯಿಂತಿಲ್ಲ ಕಾಪು ಕಮೆಂಟ್ ಮಲ್ಪ್ಲಿಂಕ್ ಆಂಡ್ ದಾದ ಫುಲ್ ರಿನೋವೇಷನ್ ಅವನೊಂದು ಲೊಕೇಶನ್ ಏತು ಮಲ್ಲ ಬಾಕಿಲು See this. ಫೋಟೋಶೂಟಿಗೆ పోతారంచువా ಏರು ఏంది ಚೂರು ಎದುರು ಇಪ್ಲೆಗೆ ಮದ್ಮೇಲೆ ಎಸ್ 1 2 3 ಸ್ಟಾರ್ಟ್ ವೆಲ್ಕಮ್ ಎಸ್ ಬಂಜಿ ಹಲೋ ಗೈಸ್, ಸೆಕೆಂಡ್ ಔಟ್ಫಿಟ್ ಆ ಒಂದುಂಡು ಶ್ರುತಿ ಮುಲ್ ರೆಡಿ ಮಂತೊಂದುಲ್ಲಲು ಏನು ಕ್ಲಿಪ್ ಕನದಿತ್ತೆ ಅಲ್ದಿದ್ದಿತ್ತೆ ಹಿಂಗೆ ಹ್ಯಾಂಗೆ ಕಾಂಡೆ ಸೀದ ಬೈದೆ. ಸೊ ಹಿಂಗೆ ಗೊತ್ತಿದ್ದಿಲ್ಲ ಅಲ್ಲಿ ದಾದ ಮತ್ತು ಪತ ಬೈದಲ್ಲಿಂದು ಆ ಒಂದು ಇಜ್ಜಿ ಬಂಗ ಟೈಮ್ ಮಧ್ಯಾಹ್ನ ಅಂಡ್ ಗೈಸ್ ಮಧ್ಯಾಹ್ನ ನನ್ನ ಬಿದ್ದದ ಅದು ಪಾಡ್ಮಿಡಿ ಕನ್ನಡ ತುಲ ತುಲ ಅಯ್ಯೋ ಫೋಟೋಗ್ರಾಫರ್ಸ್ಗೂ ಇದು ಕೊರಿಯರ್ ಫೈನಲಿ ಕರೆಕ್ಟ್ ಆಗುತ್ತೆ ಗೈಸ್. ನನ್ನ ಆತಜಿ ಶೂಟ್ ಆಗ್ತದೆ. ಸೆಕೆಂಡ್ ಕಾಸ್ಟ್ಯೂಮ್ ಇಲ್ಲ, ನನ್ನ ನೆಕ್ಸ್ಟ್ ಬಿರಂಜ್ ಕಾಸ್ಟ್ಯೂಮ್ ಉಂಟು. ನನ್ನ ಫೋಟೋಶೂಟ್ ಈ ನಮಗೇನು ಗೊತ್ತಜ್ಜಿ ಗೋವಿಂದ ಅಡ್ಡ್ಯ ಸರಿಪಲ್ಲ ಅಡ್ಡ್ಯಾರ್ಗಾದೆ ಬೈ ಚೂರು ಉಂಗಡು ಕಾರಣ ಮೊನೆ ಬತ್ತು ಇರ್ನ ಫ್ರೆಂಡ್ ನಮ್ಮ ಮದ್ಮೆಗೆ ಎಂಚಿನ ಫ್ರೆಂಡ್ ಮಕ್ಳಿಗೆ ನನ್ನ ಜನ್ಮ ತಿಕ್ಕ ಇನ್ನೊಂದು ಲಾಸ್ಟ್ ಜನ್ಮ. ಸೊ ಯಾವ ಮನೋರ್ತಿ ಕಾರ್ ಪೂರ ಬತ್ತ ಒಂದಲ್ಲಿ ಅಂದು ಎಂಚ ಎಂಚ ಫೀಲ್ ಆಗ್ತಿರಿ ಲಕ್ಕಿ ಫೀಲ್ ಆಗುಂಟಲ್ಲ ಮಸ್ತ್ ಕುಲ್ತೊಂದಿಲ್ಲ ಅಂತೆ ತೋದೌತಿಯಾನ ಜಸ್ಟ್ ಎಂಚ ಬಾಡ್ನ ಅಥವಾ ಈರ್ನವೇ ಐಡಿಯಾ ಇತ್ತು ಐಡಿಯಾದ ಪಿತನ ಗೋಲ್ಡ್ ಚೈನ್ ಉಂಟು ಆಪನಗೆ ಅವು ಕಾರ್ ಚೈನ್ ಪಾರ್ದು ಕಟ್ಟಿಲೇಕ ಮಲ್ಪರ ಮೂಜಿ ಶಾರ್ಟ್ಸ್ ಕಟ್ಟಿಲೇಕ ಅಪ್ಪ ಕಾಡಿಗೆ ಲೈಕ್ ಮಾಡ್ತಾರೆ ಅಂಜಿ ಕಾರ್ಡ್ ಬಾರ್ ದಿಪ್ಪಡದ ಅಂಚ ಪಾರ್ದಿ ಕೊಡಚ್ಚು ಕಂಟಿನ್ಯೂ ಮತ್ತೆ ಹೂ ಕಾರ್ಡ್ ಬಾರ್ ದಿಪ್ಪಡ ಆ ಸೈಡ್ ಜಿ ಸಾರಿ ಈ ಸೈಡ್ ಯಾಪ ನಾವು ಫ್ರೇಮ್ ಹೋಗಿ ಬರ್ಕೊನತೆ ಐನಾರು ಪದೊಂದಿತ್ತು ಗಂಟೆ ಮೂಜರೆ ಉಂಡು ಗೈಸ್ ಅಬ್ಬಾ ಇತ್ತೆ ಸೆಕೆಂಡ್ ಕಾಸ್ಟ್ಯೂಮ್ ಕಂಪ್ಲೀಟ್ ಆಯ್ನ ಫೋಟೋಶೂಟ್ ನಾನು ಥರ್ಡ್ ಕಾಸ್ಟ್ಯೂಮ್ ಚೇಂಜ್ ಮಲ್ಪೊಡು
ಹೌ ಇಸ್ ಯರ್ ಎಕ್ಸ್ಪೀರಿಯನ್ಸ್ ಸ್ವಾತಿ? ಸಾಕಾದ್ ಪೋಂಡು ಅಮ್ಮ ದೇವ ಪ್ರೀ ವೆಡ್ಡಿಂಗ್ ಪುಣ್ಯಡು ಒಂಜೆ ಇತ್ತನೆ ಕಾಂಡ್ ಒಲ್ಲ ಗಡಿ ಗಡಿ ಇತ್ತದೊಂಡ ಬಂಗಾತ್ ಡ್ರೆಸ್ ಚೇಂಜ್ ಬೈದಾವ. ಥರ್ಡ್ ಕಾಸ್ಟ್ಯೂಮ್ ಒಂಚೂರು ಕಾಸ್ಟ್ಯೂಮ್ ಸಿಂಪಲ್ ಉಂಡು ಇಂಚ ಮತ್ತು ಆಡಂಬರದಲ್ಲಿ ಇಚ್ಚಿ ಸೋಪ್ ಫೇಸ್ ವಾಶ್ ನಾನು ಫೇಸ್ ವಾಶ್ ಮಾಡ್ಕೊಚ್ಚಿ ಬೇಗ ಮೇಕಪ್ ಈ ಮೇಕಪ್ ಬುರ್ಚಿ ಆಯ್ಕು ನಾರ್ಮಲ್ ಸಿಂಪಲ್ ಇಪ್ಪಡೆ ಒಂಥರ ಸರಿ, ಸರಿ. ನೆಕ್ಲ ಸರಿ, ಸರಿ. ಇಂದೆಂದಿಲ್ಲ ಚಾರ್ಜ್ ಇದ್ದಿಲ್ಲ ಅಲ್ಲಿ ಉಲ ಪ್ಲಗ್ ಇತ್ತಂಡ ಇಜ್ಜಿ ಆತೆ ಥರ್ಡ್ ಡ್ರೆಸ್ ಮಾಡ್ದಂಡು ಕಾಸ್ಟ್ಯೂಮ್ ಚೇಂಜ್ ಮತ್ತು ವ್ಯೂ ಮತ್ತು ಸೂಪರ್ ಉಂಡಾವ. ಒಂದು ಮುಡಿಪುದ ಕೃಷ್ಣ ಮಂದಿರ ಶೂಟಿಂಗ್ ಮತ್ತು ಫೋಟೋಶೂಟ್ ಮತ್ತು ರಿನೋವೇಷನ್ ಆಗೋದು ಹತ್ರ ಈಗ ಒನಸಾದ 4 ಗಂಟೆ ಅಂಡೆ ನಾನು ಫಸ್ಟ್ ಬಂದು ಬುಕ್ಕ ನಾನೊಂದು ಲೊಕೇಶನ್ ಪೂರ ಉಂಡು 9 ಗಂಟೆಗೆ ಆ ಲೊಕೇಶನ್ ಡಿಪ್ಪೋಡು ತೂಕ ಇದಡಿಯ ಗೈಸ್ ಫೈನಲಿ ಉಪ್ಪರ್ದೊಂಜಿ ಬಿದಡಿಯ ನನ್ನ ಮನಸ್ಸು ಮಲ್ಪೋಡು ಬೇಗ ಪೋದು ಮನಸ್ಸು ಮಲ್ತದು ನಾನೊಂಜಿ ಲೊಕೇಶನ್ ಪೋಡು ಫೈನಲಿ ಮನಸ್ಸು ಬತ್ತ ಐದು ಗಂಟೆ ಮನಸ್ಸು ಬತ್ತ ಹಾಯ್ ಫೋರ್ತ್ ಲೊಕೇಶನ್ಗೆ ಥರ್ಡ್ ಲೊಕೇಶನ್ ಬತ್ತ ಕರಾವಲುಂಡು ಥರ್ಡ್ ಲೊಕೇಶನ್ಗೆ ಬತ್ತ ಸಣ್ಣ ಹಾಕೊಂದಿಲ್ಲ ಬಾರಿ ಕಿಸ್ಕೊರೊಂದಿಲ್ಲ ಸಣ್ಣ ಲೊಕೇಶನ್ ಸೋಕುಂಡು ಅಣ್ಣ ಮೂಲಗು ಪಜೀರಿ ಬರಪ್ಪಿದ್ದಾನೆ ಇಂಚು ಶೋಕಿತ್ತಾನೆ ಅಣ್ಣ ಪಜೀರಿ ಇದ್ದಿತ್ತೆ ಅಂಚತ್ತೆ ಫೋಟೋಗ್ರಾಫರ್ ಲೊಕೇಶನ್ ಒಂದುವೇ ಆವ ಇದನ್ನ ಬೇತಿ ತೂಕನ ಬಂದಿತ್ತೆ ಲೊಕೇಶನ್ ತೂವರ ಬೈದ ಮುಂದೆ ಓಕೆನಾ ಹೆಚ್ಚ ಅಂತ ಅಮ್ಮ ಸೋಕುಂಡು ಲೊಕೇಶನ್ ಅಂತ ಸೋಕುಂಡು ಸ್ಟಾರ್ಟ್ ಮಾಡ್ದಾನೆ ಶುರು ಬಿಡಿಯಕ್ಕ ನಮ್ಮನ್ನ ಬಿಡಕ್ಕಿಲ್ಲಣ್ಣ ಅಣ್ಣ ನಾವು ಬಿಡಕ್ಕಿಲ್ಲ. ಯಾಕೆ ಹಿಂಗ್ ಮಾಡ್ತೀರಾ? ಯಾಕೆ ಹಿಂಗ್ ಹೇಳಕತ್ತೀರಾ? ಮುದ್ದೆ ಮಂತ ಕೋಡೆ ಮಲ್ಲ ಜಂತಲಕ್ಕೆ ಕೈಟ್ ಬಾತ ನೋಡು ಬಂದು Why are you shooting at me? Why? Oh no, why you doing like this? ಯಾರೋ ನೀವೆಲ್ಲ ಹಳ್ಳಿ ಕಡೆ ಹಿಂಗ್ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ? ಸ್ವಲ್ಪ ನಿಮ್ಮದು ಕೂಡ ಡ್ರೆಸ್ ತೋರಿಸಿ ಅಲ್ಲ ಹಳ್ಳಿ ಕಡೆ ಡ್ರೆಸ್ ಅನ್ನು. ಅದೇ ಇಷ್ಟು ಸಣ್ಣ ಬಟ್ಟೆ ಹಾಕೊಂಡ್ ಬಂದಿರಾ ನೀವೆಲ್ಲ? ಹೌದು, ನಿಮ್ಮಂತ ಕೈ ಹರ್ದಲ್ಲ ಎಲ್ಲ ಬಟ್ಟೆ ಕಮ್ಮಿ ಬಟ್ಟೆ. ಏನಕ್ಕ ಇದು ಬಟ್ಟೆ ನಿಮ್ದು? ನಿಮ್ಮ ಕೈಯನ್ನು ಯಾರಿಗೆ ಕೊಟ್ಟದ್ದು ಬಟ್ಟೆ ಇಲ್ಲದವರಿಗ? ಅವ್ರು ಕೇಳ್ತಿದ್ರು ನಿಮ್ಮನ್ನು ತುಂಬಾ. ಅವರು ಅವ್ರೇನು ಆ 4 ಜನ ಇಪ್ಪಡು ಮೇ ಬಿ ಆ 4 ಜನಕ್ಕೆ ಎಂಡಿರಿಪ್ಪಡು. ವಯಲಿನ್ ಕಲ್ಪುಡು ಮಸ್ತ್ ಆಸಕ್ತಿ. ವರ್ಲ್ಡ್ ಇಂಕ್ ಎನ್ನ ಪ್ರಕಾರ ಕಷ್ಟದ ಇನ್ಸ್ಟ್ರೂಮೆಂಟ್ ಪಂಡವು ನಾಡ್ನಾಗ ಬ್ಲಾಗಿ ಮುಗಿಪುಣ ನನ್ನ ಜೀಪರಲ್ಲಿ ಬಂದಿದ್ದೀ ಇಲ್ಲ
ಥ್ಯಾಂಕ್ ಯು. ಏನು ಬುಧರ್ದಾಗ ನಮ್ಮದು ರೈಸನ್ ಅಲ್ಲೇ ಬುಧಾರ ಅವ ಹತ್ತಡ ಇದನ್ನ ಸ್ಟೇಜ್ ನೇಮ್ ಪಂಡ ಸ್ಕ್ರೀನ್ ನೇಮ್ ಆರ್ಟಿಸ್ಟ್ ನೇಮ್ ರೈಸ್ ಆರೆಂಜ್ ಇಲ್ಲದು ಬುಧಾರ ಹತ್ತದ ಯುಕೆಲೆಲ್ಲಿ ಯುಕ್ ಯೂಕ್ ಕಲ್ಪದ ಕರಿಯರು. ಥ್ಯಾಂಕ್ ಯು. I am Gunanath from Dubai. Ajaran 6:30 guys. Still shooting. In the last shoot. ಮನೆಯಲ್ಲೇ ಅರ್ಲಿ ಮಾರ್ನಿಂಗ್ ಪಿರಾ ಬೀಗಲ ಕರುಂಡು ಫೋಟೋಗ್ರಾಫರ್ಸ್ ಮತ್ತು ಬಾರಿ ಜಾಲಿ ಇಡಲ್ಲ ಫ್ರೆಂಡ್ಲಿ ಆಗಿಲ್ಲ ಫುಲ್ ಓಪನ್ ಅಪ್ ಅದು ಅಲ್ಲಿಗೆಲ್ಲ ಪೋಸ್ಕೊರ ಫುಲ್ ಜಾಲಿ ಇಲ್ಲ ನಿಂಕ್ಲ ಜಾಲಿ ಇಲ್ಲ ಅದು ಫುಲ್ ಸೆಟ್ ಆಗ್ತದೆ. ಸ್ವಾತಿ ಬೂರಿಯಲ್ ಗೈಸ್, ಸ್ವಾತಿ ಬೂರಿಯಲ್. ಒಂಜಿ ಮಲ್ಲ ಒಂಜಿ ಫುಲ್ ಭೂಕಂಪ ಉಂಟಲ್ಲ ಬೂರ್ನಂಗ. ಫೈನಲಿ ಗೈಸ್ ಮುಗಿಂಡು ನಿತ್ತ ಮುಗಿಂಡು ಪಿದಾಡಿಯ ಪೂರ ಪಿದಾಡಿಯ. ನನ್ನ ಎಲ್ಲೇ ಅರ್ಲಿ ಮಾರ್ನಿಂಗ್ ಪಿರ ಉಂಡು ಶೂಟ್ ಬೀಚ್ದು ನಿತ್ತ ಉಂಡು. ಮನಸ್ವಿನಿ ಮರ್ದುಂಡ ಫೈನಲಿ ಫ್ರೆಶ್ ಅಪ್ ಬತ್ತ ಫುಲ್ ಟಯರ್ಡ್ ಫುಲ್ ಟಯರ್ಡ್ ಒಂಜಿ ಪುಲ್ಲೆ ಕಾಣಿಡ್ದು ಇತ್ತೆ. ರೂಮ್ ರೀಚ್ ಆನಾಗನೇ 9 o'clock ಆಯ್ತು. ಫುಲ್ ಟಯರ್ಡ್ ಕೈ ಕರ್ದು ಪೇನೆ ಅವನೊಂದು ಅವಲ ಫುಲ್ ದೊಂಬುಡು ಫುಲ್ ಒಂಜಿ ಶೇಡ್ ಫುಲ್ ಡಾರ್ಕ್ ಆತ ಆತ ದೊಂಬುಡು ಇರ್ತದೆ. ಮತ್ತು ನನ್ನ ಎಲ್ಲ ಒಂಜಿ ಶೂಟ್ ಉಂಡು ಒಂಜಿ ಕಾಸ್ಟ್ಯೂಮ್ದು ಎಲ್ಲ ಅರ್ಲಿ ಮಾರ್ನಿಂಗ್ ಶೂಟ್ ಉಂಡು. ಅವಾಂಡ ಅಡಿಗೆ ಪ್ರೀ ವೆಡ್ಡಿಂಗ್ ಮುಗಿಯುಂಡು ಅಂಚದು ಎಲ್ಲದ ಒಂಜಿ ಕಾಸ್ಟ್ಯೂಮ್ ಒಂದು ಎತ್ತಿದ್ದು ಐಕ್ ಬೋಡೈನ ಒಂದು ಎತ್ತಿದ್ದು ಬಾಕಿದ ಪೂರ ಉಲ ಫುಲ್ ಪ್ಯಾಕ್ ಮಾಡ್ತು ಒಂದಿಲ್ಲ ಫುಲ್ ಬುಡ್ಪದಿಟ್ಟ ಫುಲ್ ಪ್ಯಾಕ್ ಮಾಡ್ದು ಒಂದಿಲ್ಲ. ಮಂಡೆ ಹಾಳು ಹಾಕೊಂಡು ಫ್ರೆಶ್ ಅಪ್ ಅವ್ರ ಗೊತ್ತಲ್ಲ ನಾ ಫುಡ್ ಆರ್ಡ್ರ್ ಮಲ್ಕೊಡತ್ತೆ ಫುಡ್ ಪ್ರಿಪೇರ್ ಮಲ್ಪರಂತ ಹಾಪುಜಿ ನಾ ಆರ್ಡ್ರ್ ಮಲ್ಕೊಡೋದು ಎಲ್ಲ ಬೋರ್ಡೇನ ಒಂದು ಫುಲ್ ಸೆಟ್ ತೆತ್ತಿದ್ದು ಬಾಕಿದ ಪೂರ ಪ್ಯಾಕ್ ಮಾಡ್ತದ್ದು ತಿಂದದ್ದು ಇಲ್ಲಿ ಜಪ್ಪುನ ಓಕೆ ಎಲ್ಲ ಪಿರ ಅರ್ಲಿ ಮಾರ್ನಿಂಗ್ ಬೇಗ ಲಕ್ಕದು ಪಿರ ಪೋಡು ಅದ್ರ ಎಂಕೆಲ್ಲ ಆ್ಯಕ್ಚುಲಿ ಡ್ಯೂಟಿ ಉಂಟು ಡ್ಯೂಟಿಗೆ ಪೋಡು 10 ಗಂಟೆ ಡ್ಯೂಟಿ ಉಂಟು ಬೇಗ ಶೂಟ್ ಆಂಡ ಅದನ್ನ ಇಪ್ಪೆ ಶೂಟ್ 5 ಜನ ಬುಕ್ಕ ಲೇಟ್ ಆಗಿ ಡ್ಯೂಟಿಗೆ ಬರ್ಪೆ ಮಸ್ತ್ ಟಯರ್ಡ್ ಆಗ್ತದೆ. ಎನ್ನ ಕಾರಂತೂ ಮಸ್ತ್ ಬೇನೆ ಅವನುಂಡು ನಡತ್ತದು ಎಂಕ್ಲೆಗೆ ಬೇನೆ ಅವನು ಬರೆಟ್ಟು ಹುಡುಕಿದ್ದು ತುಯ್ನಾಕ ಮಾತ ನಕ್ಲೆಗಲ್ಲಿ ಪ್ರೀ ವೆಡ್ಡಿಂಗ್ ನಕ್ಲೆಗೆ ಕಪ್ಪಲಿಗೆ ಎತ್ತು ಫುಲ್ ಟಯರ್ಡ್ ಆದಿ ಓಕೆ ಅಂಚೂರ ಬಲಿಪ್ಲೆ ಇಂಚೂರ ಬಲಿಪ್ಲೆ ಅಂಚು ನಡತಂಬಲ್ಲ ಇಂಚು ನಡತಂಬಲ್ಲ ಫುಲ್ ಟಯರ್ಡ್ ಆದಿತ್ತು ಓಕೆ. ಫೈನಲಿ ಸಿಯು ಎಲ್ಲ ಮಾರ್ನಿಂಗ್ ಸಿಕ್ಕುವೆ. ಗುಡ್ ಮಾರ್ನಿಂಗ್ ಇತ್ತು ಕೊಡ್ತಾಂಡಿತ್ತೆ 5:50 ಮಾರ್ನಿಂಗ್ ಹೆಂಗೆ ಪೂರ ಬಿದ್ದದು ರೆಡಿ ಆಯ್ತಾ ಆಂಡ ಇನಿ ವೀಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ ಕಾಲ್ ಬೈಜ್ ಲೆಕ್ಕದ ಆಗ್ತದೆ ಮೇ ಬಿ. ಫೈನಲಿ ಗೈಸ್ ಇತ್ತೆ ಬರ್ತೇವೆ 6:30 ಆಂಡ ಎಂಕ್ಲೆ 9:30 ಬರ್ತದೆ ಪಿಕ್ ಮಾಡ್ದೆ ಬರ್ನಕ್ಲೆ ಇತ್ತೆ ಬರ್ತೇವೆ ಹೆಂಗೆ ನಿದ್ರೆ ಬರೋ ಇದೊಂದಿಲ್ಲ ಅಲ್ಲ ಅವು ಈ ಡ್ರೆಸ್ ದಾಯಬಾಡ್ನ ಪಂಡ ನನಗೆ 2 ಫೋಟೋಸ್ ಬೀಚ್ ತೆಕ್ಕೊಡೋದು ಅప్పుడు ಆ ಡ್ರೆಸ್ ಅಚ್ಚಾ ಈ ಡ್ರೆಸ್ ಮಾಡಿ ಇದನ್ನ ಆಡ ಈ ರೂಮ್ ಟಾಟಾ ಬಾಯ್ ಬಾಯ್ ಸಿ ಯು.
ನಿದ್ರೆ ಆಯ್ತು ಗಾಯ್ಸ್. ಭತ್ತ ಬೀಚಿಗೆ ಭತ್ತ ಈ ಚಪ್ಪಲ್ ಪಾಡಿಂಡ ಕೆಟ್ಟುಣ ಅಂದು ಫುಲ್ ವೈಟ್ ಆಪುಂಡು ಬ್ಲ್ಯಾಕ್ ಬೋಡು ಬುಕ್ಕ ಎಂಕ ನೀಟ್ ಇಪ್ಪೋಡು ಬ್ಲ್ಯಾಕ್ ಅಂಡ ಬ್ಲ್ಯಾಕ್ ಇಪ್ಪೋಡು ತೆತ್ತಿದ್ದು ಬಲ್ಲ ಅದಲ್ಲ ಅನ್ಪುನ ಮೆಲ್ಲ ಮೆಲ್ಲ ನಗುತ್ತ ಇನ್ನು ಶೂಗು ಮಣ್ಣು ಎಲ್ಲ ಚಪ್ಪಲಿಗೆ ಮಣ್ಣವರ ಬಲ್ಲಿ ಬೀಚ್ ನೋಡಿದ ಚಿತ್ರಾಪುರ ಬೀಚ್ ಮ್ಯಾಂಗ್ಳೂರ್. ನಾನು ಚಪ್ಪಲ್ ತೆತ್ತೆ ಬತ್ತೆ. ಜೋಕ್ಲೆಗ್ ನನ್ನೆಲ್ಲ ಬಲ್ಪ್ ಆತಿತ್ತು ಪಾಪ. ಶೂಟ್ ಸ್ಟಾರ್ಟ್ ಆಗ ಆಲ್ರೆಡಿ ಬಿಕಾಸ್ ಬತ್ತು ಲೇಟ್ ಆಗ ಒಂಚೂರು ಫೋಟೋಗ್ರಾಫರ್ಸ್ ಚೂರು ಲೇಟ್ ಮಾಡ್ತೀನಿ. ಹೇರಿಗೆ ಪೂರ ಬೀಚ್ ಇಷ್ಟ ಎಂಕಂದು ಮಸ್ತ್ ಇಷ್ಟ. ಆಡ ಜನ ಇಪ್ಪರವಲ್ಲಿ ಇಂಚನೆ ಕಾಲಿಕ್ಬೋದು. ಫೈನಲ್ ಲಾಸ್ಟ್ ಕಾಸ್ಟ್ಯೂಮ್ ಶೂಟ್ ಅವನೊಂದು ಒಂದೊಂಜಿ ಅಂಡ ಮುಕ್ಕ ಮುಗ್ಗಿಂಡು ಪೋಪು ನಂಜಿ ಅಲ್ಲಿ ಶ್ರೀಧರ್ ಗುಡ್ರ ಬಂಡಿ ಯಾನಲ್ಲ ಗೋಪಾಲ್ ಹೋಗಿ ಈವ್ನಿಂಗ್ ಮತ್ತು ಬೀಚಿಗೆ ಬೈದೆ. ಮಾರ್ನಿಂಗ್ ಫಸ್ಟ್ ಟೈಮ್ ಬರ್ತೀನಿ ಬೀಚಿಗೆ. ಇನ್ನು ಬೀಚ್ ಆ್ಯಕ್ಚುಲಿ ಆತು ಏರಿಯಾಗಳ ಗೊತ್ತುಜಿ ಗೊತ್ತುಂಡಜ್ಜೆ ಎನ್ನ ಪ್ರಕಾರ ಗೊತ್ತಿದೆ ಪಂಡಜಿನ ಮೂಲ ಕ್ರೌಡ್ ಜಾಸ್ತಿ ಆಗ್ತದೆ. ಮುಳ್ಳಿ ಈವ್ನಿಂಗ್ಲ ಆಲ್ಮೋಸ್ಟ್ ಕ್ರೌಡ್ ಇಪ್ಪುಜಿ ಅಣ್ಣ ಕ್ರೌಡ್ ಆಪಲ್ನ ಬುರ್ಚಿ ಗೊತ್ತಾಪಲ್ನ ಬುರ್ಚಿ ತಿನ್ನೋದ್ರ ತಪ್ಪ ಚೂರು ಬೀಚ್ ಒಂಚೂರು ಜನ ಕಮ್ಮಿ ಇತ್ತು ನನಗೆ ಖುಷಿ ಫೀಲ್ ಮಲ್ಪರ ಕುಲಂ ನನ್ನ ಮಸ್ತ್ ಇತ್ತಿಲ್ಲ ಪಣಂಬುಡು ಅಂಗಡಿ ಬಾಗಿ ಅದು ಪೋಂಡನೆ ಬೀಚೆ ತೋಜು ಫುಲ್ ಜನನೇ ತೋಜು ನಾವು. ಲಾಸ್ಟ್ ಶೂಟ್ ಮಿಟ್ಟ ಪ್ರೀ ವೆಡ್ಡಿಂಗ್ ಮುಗಿಯುಂಡು ಎಂಗೆ ಕೊಂಚ ಟಾರ್ಚರ್ ಕಮ್ಮಿ ಆಗ ಕಿರಿಕಿರಿ ಸತಿ ಅವ ಸತಿ ಉಂಡು ಅವ ಪೂರಪ್ಪನೊಂದು ನನ್ನತ್ತೆ ಎಲ್ಲ ಮೆಹಂದಿ ಮದ್ಮೆಗ ಏಕೆ ಸ್ಟಾರ್ಟ್ ಹಾಕ್ಕೊಂಡು ಫುಲ್ ಟೆನ್ಷನ್ ರೈಟ್ ಟು ಬಿ ಆಗೋದು ಇದು ಮತ್ತು ಉಂಡು ಬೇಲೆ ಆನ್ಲೈನ್ ಸಿಂಕ್ಲೆ ಟೆನ್ಷನ್ ಒಂದು ಫ್ರೆಂಡ್ಸ್ನ ಗ್ರೂಪ್ಡು ನಮ್ಮನ ಇಲ್ಲದ ಫಂಕ್ಷನ್ ಪಂಡ ಒಂಜಿ ಬೇತೆ ನಮ್ಮನ ಗ್ರೂಪ್ಡು ಒಂಜಿ ಫ್ರೆಂಡ್ಗೆ ಮದ್ನೆ ಪಂಡ ಆನ್ಲೈನ್ ಜಾಸ್ತಿ ಖರ್ಚು ಎಂಕ್ಲಿಗಿತ್ತು ಎಂಕುಲ್ದಾದ ಪಾಡ್ನ ಬಾಯ್ಸ್ ಗಂಡದ ಅಲ್ಲಿ ಶರ್ಟ್ ಪ್ಯಾಂಟ್ ಪಾಡ್ನ ಮುಗಿಯುಂಡು ಎಂಕ್ಲಿಗೆ ಅಂಚತ್ತದ ಕೊಂಡುಲೆಗೆ ಒಂಜಿ ಸೀರೆ ಜೊತೆ ಈಗ ಬ್ಲೌಸ್ ಪಲ್ಪೋಡು ಸೀರೆ ಜಾಸ್ತಿ ಬ್ಲೌಸ್ಗೂ ರೇಟ್ ಉಂಡು ಆರ್ನಮೆಂಟ್ಸ್ ಆವಡು ಪೊರ್ಲು ತೋಜೋಡು ಪನ್ಪುನೊಂಜಿ ಆಸೆ ಮಸ್ತ್ ಕಚ್ಚಪ್ಪು ಇಂಕ ಮಾತೆಲ್ಲ ಪನ್ಪುನ ಆಲ್ಮೋಸ್ಟ್ ಹಿಂಗೆ ಮಸ್ತ್ ಜನ ಬಂದಿದ್ದು ಈ ಬಾಕಿದಕ್ಲ ಮದ್ನೆಗೆ ಮಂಚ ಆಗ್ತದ ಪೂರ ಇಕ್ಕ ನೆಕ್ಕಿತ ಬರ್ಪೇತ ಎಕ್ಕೆಂಡು ಅಕ್ಲಿ ಏತು ಬರ್ಪೇರು ತೂಗೋಡು ಒಂದು ನಿಕ್ಲಿ ಮತ್ತೆ ಉಳ್ಳರತ್ತ ಸಾಕ್ಷಿ ತೂಕ ಅಕ್ಲಿ ಏತು ಬರ್ಪೇರು ತೂಕ ಬರವೇರು ಇಂಕ ನಂಬಿಕೆ ಉಂಡು ಅವಳು ಸ್ವಾತಿ ನೇಹ ಶ್ರದ್ಧಾ ಪ್ರೇಮ ಬರವೇರು ಇಂಗೊಂಜಿ ಬಾಂಡ್ ಇಂಚನೇ ಇಪ್ಪೋಡು ಲಾಸ್ಟ್ ಮುಟ್ಟನ ಕಾಲೇಜ್ ಇರ್ದು ಇಂಕೊಂಜಿ ಫ್ರೆಂಡ್ಶಿಪ್ ಇಂಚನೆ ಇತ್ತಿಂಡ ಅಂಡು ಏನನ್ನ ದೃಷ್ಟಿ ಅವರ ಬಲ್ಲಿ ಈ ನಾಯಿಲೆಗೆ ನನ್ನೆಲ್ಲ ಬೊಲ್ಪ ಆತಿಸು ನನ್ನೆಲ್ಲ ಜೆತ್ತೊಂದೇ ಉಲ್ಲೇರು ದಿಸ್ ಇಸ್ ಆರ್ಟ್. I am the artist. ಏನೆಲ್ಲ ಪುಚ್ಚೆಗೆ
ಇಂಚ ಐಬ್ರೋಸ್ ಇಪ್ಪು ಎಂತುತ್ತಾರ ಯಾಂತದ್ದೆ ಶೋಕಿದ್ದ ಪುಚ್ಚೆ ನಮ್ಮಕ್ಕೊಂದೇ ಬೇಲೆ ಬೀಚಿಡು ದಯಪಡ ನಂಗೆ ಕಾರ್ ಬಚ್ಚಿ ನಂಗೆ ಉಂಟು ಬಚ್ಚಿನ ಎಕ್ಲೋ ಅಂತ ಶೋಕಿಜ್ಜ ಪುಚ್ಚೆ ಫೈನಲಿ ಶೂಟ್ ಆಂಡ್ ಹವಿಸ್ತ ಜೋಶ್ ಲೋ ಜೋಶ್ ಇನ್ನು ದಾಲೆಜ್ಜಿ ಎನರ್ಜಿ ಇಜ್ಜಿ ಮಕ್ಳಿಗೆ ಪೂರ ಮುಗಿದೀನಿ ಎನರ್ಜಿ ಕೋಟೆಗೆ ಮುಗಿದೀನಿ ಕತ್ತಲೆಗೆ ಮಕ್ಳಿಗೆ ಒಂದು ಟಾಟ ಪಲ್ಲೆ ಜೋಕ್ಲಿಗೆ ಪೂರ ಆಂಡ್ ಶೂಟ್ ಆಂಡ್ ಕ್ಯಾಮರಾಮನ್ನ ಪ್ಯಾಕಪ್ ಮಾಡ್ತೀರಿ ಫೈನಲಿ ನನ್ನ ತಿಂಡಿ ಬಂದ್ಪರ ಫೋಟೋ ಓಕೆ ಬೇಲೊಂದು ಇದ್ರೆ ಬರ್ಪುಣ ಇಂಕು ನಂಚು ಯಾಪದಕ್ಕಿಂತ ಬೇರೆದೆಲ್ಲ ಜೆಪ್ಪುಡು ಮಸ್ತ್ ಕಣ್ಣು ಬಂಕು ಒಂಜಿ ದಿನ ನಿದ್ರೆ ಕಜ್ಜರಿಂದ ಇನ್ನು ರಿಕವರ್ ಮಾಡ್ಪಾರ 4 ದಿನ ಬೋಡಿಕೆ ಗೊತ್ತುಂಡ ನಿಕ್ಲಿಗೆ ತೆಗಿತೇನೆ ಅಪ್ಕಮಿಂಗ್ ಆಂಟಿ ಅಂಕಲ್ ತಿಂಡಿ ಕಟ್ ಮಾಡ್ಕೊಂಡು ವೆಯ್ಟ್ ನಾನು ದಾದ ಬೋಡಿಟ್ಟು ಏನಾರ ಗಂಟೆ ಬರ್ತಾಪ ನಾನು ಫೈನಲಿ ಪೂರ ಮುಗ್ಗಿಂಡು ತಿಂಡಿ ಬ್ರಾದು ಎಂಕ್ಲಿತ್ತೆ ಆಯ್ತು ಬೇಲೆ ಬೋಪೆ ಜಪ್ಪೆ ಮತ್ತೆಲ್ಲ ಚೂರು ಪಲ್ಲೆ ತುಕ್ಕ ಈರು ಪಲ್ಲೆ ಈರು ಸುಡು ಮಂತಿ ಕೊನಪೆ ನೆಂಪೆ ಪಂಜ ಆಯ್ತು ಈರು ಚೂರು ಪಲ್ಲೆ ಸರಿ ಅಮ್ಮ ಸರಿ ಅಂದಿತ್ತೇವ್ರಿ ಇಲ್ಲ ಪಾತಿರು ಸರಿ ಇಲ್ಲ ಮಟ ಮಟ ಪಾತಿರು ಪಲ್ಲೆ ಅವೇ ಎಕಡ್ದು ಆಫ್ ಮಾಡ್ತಾರ ಕ್ಯಾಮರಾ ಸರಿ 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 ಆನ್ ಉಂಡು ಗೊತ್ತಾ ಪಾತಿರ್ಲಿ ಸರಿ ಅಮ್ಮ ಬರ್ಪೆ ಕ್ಯಾಮರಾ ಮ್ಯಾನ್ ಖುಷಿ ಅಣ್ಣ ಸರಿ ಸರಿ ಅಮ್ಮ 2 ದಿವಸ ಹೇಗೆ ಕಳೀತು ಸರಿ ಅಮ್ಮ ನಿದ್ದೆ ಇಲ್ಲದೆ ಕಳೀತು ಅಮಲ ಆರು ಪಾಲೋಡು 6 ಇಂಚಿನ ನಿದ್ದೆ ಇಲ್ಲದೆ. ಪತ್ತದ ಪೂರ ಮತ್ ಮಾಡು ಬೀಚ್ ಪುರಲ್ಲೊಂದು ಒಂದು ಬರ್ಕೊಂಡು ಕಾಪಿರೈಟ್ ಅವ್ರು ಮಾಡೋಜಿ ಕಾಪಿರೇಟ್ ಬರ್ಬಿಡ ತುಕ ಈರ್ ಪಾತಿರ್ಲಿ ಚೂರು ರಡ್ಡ ಪಾತಿರ್ಲಿ ಅದು ಪಾತ್ರ ಮಾಡೋದಕ್ಕೆ ಪ್ರೀ ವೆಡ್ಡಿಂಗ್ ಲೆಟ್ಟೆರ ಮಾಡ್ತಾರೆ ಹಡ ಮುಗೀನಿ ಖುಷಿ ಅಂడి ಮಾತೆಲ್ಲ ನಿದ್ರತೆ ಮೌನ ನಡೀತೇನೆ ಯಾಲ ಮನೆ ತುಜಿ ಬುಕ್ಕ ಡ್ರಾಪ್ ಮಾಡ್ತಾರೆ ಪೂರ ಪೋಯಿ ಇಷ್ಟ ಅಂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ